ಇನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಮಹಾಮಾರಿ ಕೊರೋನಾ ವೈರಸ್ ತಡೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು, ಕಡ್ಡಾಯ ಮಾಸ್ಕ್ ಧರಿಸುವುದು ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಕೊರೋನಾ ವಿಟ್ಲ ಠಾಣೆಗೆ ಒಕ್ಕರಿಸಿದಂತಹ ಹಿನ್ನೆಲೆಯಲ್ಲಿ ಇದೀಗ ಪುತ್ತೂರು, ಸಂಪ್ಯ, ಉಪ್ಪಿನಂಗಡಿ ಸೇರಿದಂತೆ ಉಳಿದ ಪೊಲೀಸ್ ಠಾಣೆಗಳಲ್ಲಿ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಠಾಣೆಯ ಎದುರಿನ ಜಗಲಿಯಲ್ಲೇ ಸಾರ್ವಜನಿಕರಿಂದ ದೂರನ್ನ ಸ್ವೀಕರಿಸುವಂತಹ ಕಾರ್ಯ ನಡೆಸಲಾಗ್ತಾ ಇದ್ದು, ಸಾರ್ವಜನಿಕರು ಠಾಣೆಗೆ ಮುಗಿ ಬೀಳದಂತೆ ಸುತ್ತಲೂ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಅಂದ್ರೆ ನೋಡುವಂತವರ ಕಣ್ಣಿಗೆ ಇದೊಂದು ಸೀಲ್ ಡೌನ್ ಹಾಗೆ ಕಾಣಿಸಿದ್ರು ಕೂಡ ಇದು ಸೀಲ್ ಡೌನ್ ಅಲ್ಲ. ಕೊರೋನಾ ವೈರಸ್ನಿಂದ ಠಾಣೆಯನ್ನ ರಕ್ಷಿಸುವಂತಹ ಉದ್ದೇಶವನ್ನ ಇಟ್ಟುಕೊಂಡ ಪೊಲೀಸರು ಠಾಣೆಯ ಎದುರಿನ ಜಗಲಿಯ ಸುತ್ತ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಒಂದು ಭಾಗದಲ್ಲಿ ಮಾತ್ರ ಒಳ ಪ್ರವೇಶಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಠಾಣೆಗೆ ಬರುವಂತಹ ವ್ಯಕ್ತಿ ಜಗಲಿಯಲ್ಲಿ ಟೇಬಲ್ ಹಾಕಿ ಕುಳಿತಿರುವಂತಹ ಸಂದರ್ಶಕರನ್ನ ಭೇಟಿ ಮಾಡಿ ಅವರಲ್ಲಿ ತಮ್ಮ ಊರು ವಿಚಾರಗಳು ಅಥವಾ ದೂರುಗಳಿದ್ರೆ ಅದನ್ನ ತಿಳಿಸಬೇಕು. ವ್ಯಕ್ತಿಗೆ ಮತ್ತೂ ಕೂಡ ಅಗತ್ಯ ಇದ್ದಲ್ಲಿ ಮಾತ್ರ ಠಾಣಾಧಿಕಾರಿಯವರನ್ನ ಸಂಪರ್ಕ ಮಾಡೋದಕ್ಕೆ ಠಾಣೆಯ ಮೆಟ್ಟಿಲನ್ನು ಏರಬಹುದು. ಅದಕ್ಕೂ ಮೊದಲು ಆ ವ್ಯಕ್ತಿ ಸ್ಯಾನಿಟೈಸರ್ನಲ್ಲಿ ತನ್ನ ಕೈಗಳನ್ನು ಸ್ವಚ್ಛಗೊಳಿಸಬೇಕು ಅನ್ನುವಂಥದ್ದು ನಿಯಮ. ಈ ಹಿಂದೆಯೂ ಕೂಡ ಠಾಣೆಗೆ ಬರುವಂತಹ ವ್ಯಕ್ತಿಗಳಿಗೆ ಠಾಣೆಯ ಹೊರಗಡೆ ಅಳವಡಿಕೆ ಮಾಡಲಾಗಿದ್ದಂತಹ ನೀರು, ಇನ್ನು ಸೋಪಿನಿಂದ ಕೈ, ಮುಖ, ಕಾಲನ್ನು ತೊಳೆದುಕೊಂಡು ಒಳ ಪ್ರವೇಶಿಸಬೇಕು ಅನ್ನುವಂತಹ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿತ್ತು. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಇದನ್ನ ಬಹುತೇಕ ಮಂದಿ ಪೊಲೀಸ್ ಸಿಬ್ಬಂದಿಗಳೇ ಅನುಸರಣೆ ಮಾಡ್ತಾ ಇದ್ರೆ ಹೊರತು ಹೆಚ್ಚಿನ ಸಾರ್ವಜನಿಕರು ಇದನ್ನ ಉಪಯೋಗ ಮಾಡ್ತಾ ಇರಲಿಲ್ಲ. ಆದರೆ ಇದೀಗ ಬ್ಯಾರಿಕೇಡ್ ಅಳವಡಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ತಮ್ಮ ಕೈಗಳನ್ನ ಸ್ಯಾನಿಟೈಸ್ ಮಾಡಿದ ಬಳಿಕವೇ ಠಾಣೆಯ ಮೆಟ್ಟಿಲನ್ನ ಏರುವಂತಹ ಅವಕಾಶಗಳು. ಇನ್ನು ಗಡಿಭಾಗದ ಚೆಕ್ ಪೋಸ್ಟ್ ಕ್ವಾರಂಟೈನ್ ವಸತಿ ಗೃಹದಲ್ಲಿರುವಂತಹ ಮಾಹಿತಿ ಪಡಿತಾ ಇದ್ದಂತಹ ಪುತ್ತೂರು ನಗರ ಪೊಲೀಸ್ ಠಾಣೆಯ ಕೆಲವೊಂದು ಸಿಬ್ಬಂದಿಗಳು ಈಗಾಗಲೇ ಕ್ವಾರಂಟೈನ್ನಲ್ಲಿ ಇದ್ದಾರೆ. ಇವರಲ್ಲಿ ಹೆಚ್ಚಿನವರಿಗೆ ಕೊರೋನಾ ನೆಗೆಟಿವ್ ವರದಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಅವರು ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ. ಅದರ ಜೊತೆಗೆ ಕರ್ತವ್ಯದಲ್ಲಿರುವಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ಪ್ರತಿ ವಾರ ತಮ್ಮ ಆರೋಗ್ಯ ಪರೀಕ್ಷೆಯನ್ನ ಮಾಡಿಸಿಕೊಳ್ಳುವುದು ಅಗತ್ಯ ಎನ್ನುವಂತಹ ಸೂಚನೆಯನ್ನ ಇಲಾಖೆ ಕೊಟ್ಟಿದೆ ಅಂತ ಕೂಡ ತಿಳಿದು ಬರ್ತಾ ಇದೆ. Hey,